ಇದು ಮಂಗಳೂರಿನಲ್ಲಿರುವಂತಹ ಫಿಶ್ ಮಾರ್ಕೆಟ್ ಕಾಣ್ತಾ ಇರ್ಬೋದು. ನಾವು PR ಮಾಲ್ಗೆ ಬಂದಿದ್ದೀವಿ. ಇಲ್ಲಿ ಕಾಣ್ತಾ ಇರ್ಬೋದು ಇದು ಎಲೆಕ್ಟ್ರಾನಿಕ್ಸ್. ಗೊತ್ತಾ? ಲೈಸೆನ್ಸ್ನಾ ಊಟ ಮಾಡಲಿಕ್ಕೆ कंज हाँ कितना 1 या 2 रियल फूड.
ಹೈದ್ರಾಬಾದ್ ಚಿಕನ್ ಬಿರಿಯಾನಿ. ಊಟ ಆಯಿತು ಇನ್ನು ಮುಂದೆ ಹೋಗೋಣ. ಇದು ಸಿನಿಮಾಸ್, ಎಲ್ಲಿದು ಸಿನಿಮಾಸ್ ಅಲ್ಲೇ ಬಂದು ಕಾಣ್ತಾ ಇರ್ಬೋದು. ನಾನು ಬಂದಾಗ ಈ ಸಿನಿಮಾ ಸೊ ಇದು ನಮ್ಮ ವಿಜಯ್ ರಾಘವೇಂದ್ರ ಅವರ ಪೋಸ್ಟ್. ಸೊ ಅವ್ರ ಜೊತೆ ಸೆಲ್ಫಿ ವಿಡಿಯೋ ತಗೊಂಡಾಗ ಸೊ ಇವು ಚೆನ್ನಾಗಿದೆ, ನೈಸ್. ನಾನು ನಾನು ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೆ ಇಷ್ಟ ಆಗ್ಬೋದು. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲಿಲ್ಲ, ಮೊಬೈಲಲ್ಲಿ ಚಾರ್ಜ್ ಕೂಡ ಇರಲಿಲ್ಲ, ಮತ್ತು ಸ್ವಲ್ಪ ಮೂಡ್ ಆಫ್ ಆಗಿತ್ತು ಇವತ್ತು. ಈಗ ಓಕೆ, ಈಗ ಸ್ವಲ್ಪ ಸರಿಯಾಯಿತು. ಕಡೆ ನಿಮಗೆ ಕಾಣ್ತಾ ಇರ್ಬೋದು. ಸೊ ನಿಮಗೆ ಜಸ್ಟ್ ಇಲ್ಲಿಯ ದೃಶ್ಯಗಳನ್ನು ತೋರಿಸುವ ಮಾತ್ರ ಉದ್ದೇಶವಾಗಿತ್ತು. ಆ್ಯಕ್ಚುಲಿ ಬ್ಲಾಗ್ ಮಾಡಲಿಕ್ಕೆ ಅಂತ ಬರಲಿಲ್ಲ ನಾನು. ಆ್ಯಕ್ಚುಲಿ ಬೇರೆ ಏನೋ ಪರ್ಪಸ್ ಮೇಲೆ ಬಂದಿದ್ದೆ. ಸೊ ಅದಕ್ಕೋಸ್ಕರ. ಸೊ ನಿಮಗೆ ಕಾಣ್ತಾ ಇರ್ಬೋದು ಒಂದಿಷ್ಟು ಮಾಲ್ ಸೂಪರಾಗಿದೆ. ಸೊ ಫಾರಮ್ ಮಾಲ್ ಮ್ಯಾಂಗ್ಳೂರು, ಇಲ್ಲಿಯ ಒಂದು ದೃಶ್ಯಾವಳಿಗಳನ್ನು ನೀವು ನೋಡಿದ್ರಿ, ನನಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿಗೆ ಈ ಬ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ಸ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟ್ ಬ್ಲಾಗ್ನೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.